ಮೂಡುಬಿದಿರೆಯ ವಿದ್ಯಾಗಿರಿಯಲ್ಲಿ ನಡೀತಾ ಇರುವ ಆಳ್ವಾಸ್ ನುಡಿಸಿರಿ ನಾಡು ನುಡಿಯ ಸಮ್ಮೇಳನ ನಾನಾ ಬಗೆಯ ಲೋಕವನ್ನ ತೆರೆದಿಟ್ಟಿದೆ. ಈ ನಡುವೆ ವಿದ್ಯಾರ್ಥಿಗಳು ಸಹಿತ ನುಡಿಸಿರಿಗೆ ಆಗಮಿಸುವ ಜನರಿಗೆ ಬಾಹ್ಯಾಕಾಶ ಪ್ರಪಂಚದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುವ ಕೆಲಸವನ್ನ ಆಳ್ವಾಸ್ ವಿಜ್ಞಾನ ಸಿರಿಯ ಮೂಲಕ ನಡೆಯುತ್ತಿದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಮೂಡುಬಿದಿರೆಯ ವಿದ್ಯಾಗಿರಿಯಲ್ಲಿ ನಡೀತಾ ಇರುವ ಆಳ್ವಾಸ್ ನುಡಿಸಿರಿ ಕೇವಲ ಸಾಹಿತ್ಯ ಸಾಂಸ್ಕೃತಿಕ ಸಂಭ್ರಮಕ್ಕೆ ಸೀಮಿತವಾಗಿಲ್ಲ. ವೈಜ್ಞಾನಿಕ ಕ್ಷೇತ್ರಕ್ಕೂ ನುಡಿಸಿರಿಯಲ್ಲಿ ಪ್ರಾಧಾನ್ಯತೆ ಇದೆ. ಹೌದು, ನುಡಿಸಿರಿಯ ಆವರಣದಲ್ಲಿ ಆಳ್ವಾಸ್ ವಿಜ್ಞಾನ ಸಿರಿಯನ್ನ ಆಯೋಜಿಸಲಾಗಿದೆ. ಭಾರತ ಕಂಡ ಮೇರು ವಿಜ್ಞಾನಿ ಡಾಕ್ಟರ್ ಎಪಿಜೆ ಕಲಾಂ ಅವರ ಸ್ಮರಣಾರ್ಥ ಆಯೋಜಿಸಲಾಗಿರುವ ವಿಜ್ಞಾನ ಸಿರಿಯು ಹೊಸ ಬಾಹ್ಯಾಕಾಶ ಲೋಕವನ್ನೇ ತೆರೆದಿಟ್ಟಿದೆ. ಇಸ್ರೋ ಮೂಲಕ ಬಾಹ್ಯಾಕಾಶಕ್ಕೆ ಉಡಾಯಿಸಲ್ಪಟ್ಟಿರುವ ವಿವಿಧ ಉಪಗ್ರಹಗಳು, ರಾಕೆಟ್ಗಳ ಮಾದರಿಯನ್ನ ವಿಜ್ಞಾನ ಸಿರಿಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದ್ದು, ಅವುಗಳ ಬಗ್ಗೆ ಮಾಹಿತಿಯನ್ನ ಕೊಡಲಾಗುತ್ತದೆ. GSLV 124 ಯುರೋಪ್ ನಿರ್ಮಿತ GSLV Ariane 5, US ನಿರ್ಮಿತ ಅಂತರಿಕ್ಷ ಶಟಲ್ ಮುಂತಾದ ಉಪಗ್ರಹಗಳ ಮಾದರಿಗಳು ವಿಜ್ಞಾನ ಸಿರಿಯಲ್ಲಿದೆ. ಜೊತೆಗೆ ದೂರ ಸಂಬಂಧಿ ಉಪಗ್ರಹಗಳಾದ ಮಾರ್ಸ್ ಆರ್ಬಿಟರ್ ಮಿಷನ್ ಸ್ಕೇಲ್ 1:5, INRS IA ಸ್ಕೇಲ್ 1:10, ಇನ್ಸ್ಟಾಟ್ 3D ಸ್ಕೇಲ್ 1:10, ಆಸ್ಟ್ರೋಸ್ಟಾಟ್ ಸ್ಕೇಲ್ 1:10, ಇನ್ಸ್ಟಾಟ್ 4A ಸ್ಕೇಲ್ 1:10, PSLV ಸ್ಕೇಲ್ 1:20, GSLV 1 ಸ್ಕೇಲ್ 1:20, GSLV MK3 ಸ್ಕೇಲ್ 1:20 ಮುಂತಾದ ಉಪಗ್ರಹ ಉಡಾವಣಾ ವಾಹನಗಳು ಕೂಡ ಪ್ರದರ್ಶನದಲ್ಲಿವೆ. ಇವುಗಳ ಜೊತೆಗೆ ಕಾರ್ಯವೈಖರಿಯ ಬಗ್ಗೆ ಕೂಡ ಪ್ರಾತ್ಯಕ್ಷಿಕೆಯ ಮೂಲಕ ಮಾಹಿತಿಯನ್ನ ಕೊಡಲಾಗುತ್ತಿದೆ. ಇಸ್ರೋ ನಿರ್ಮಿತ ಕಿರುಚಿತ್ರವನ್ನು ಕೂಡ ಪ್ರದರ್ಶಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಸಹಿತ ನುಡಿಸಿರಿಗೆ ಬಂದವರೆಲ್ಲರೂ ವಿಜ್ಞಾನ ಸಿರಿಯನ್ನ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆಳ್ವಾಸ್ ವಿಜ್ಞಾನ ಸಿರಿ ಪ್ರದರ್ಶನ ಏರ್ಪಡಿಸಿರುವ ಸಭಾಂಗಣದೊಳಗೆ ಕಾಲಿಡುತ್ತಿದ್ದಂತೆಯೇ ಎಲ್ಲರನ್ನ ಸ್ವಾಗತಿಸುವುದು ಭಾರತ ಕಂಡ ಮೇರು ವಿಜ್ಞಾನಿ ದಿವಂಗತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಅಪರೂಪದ ಕಲಾಕೃತಿ. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಉಪನ್ಯಾಸಕ ಚಿಕ್ಕಮಗಳೂರಿನ ಗಣೇಶಾಚಾರ್ಯ MR ಅವರು ಉಪ್ಪನ್ನ ಬಳಸಿಕೊಂಡು ರಚನೆ ಮಾಡಿದ ಅಪರೂಪದ ಕಲಾಕೃತಿ ಎಲ್ಲರ ಗಮನ ಸೆಳೆಯುತ್ತದೆ. ನ್ಯೂಸ್ ಬ್ಯೂರೋ V4 ನ್ಯೂಸ್ ಮೂಡುಬಿದಿರೆ.